ಸರಗೂರು ತಾಲೂಕಿನ ನುಗು ಡ್ಯಾಂನಿಂದ ಮುಳ್ಳೂರುವರೆಗೆ ಸುಮಾರು 3 ಕಿಲೋಮೀಟರ್ ಉದ್ದದವರೆಗೂ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಗುತ್ತಿಗೆದಾರ ಶಾಂತಮಲ್ಲಪ್ಪ ಕೊತ್ತೆಗಾಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸುಮಾರು ವೆಚ್ಚ 4.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿದೆ. ಆದರೆ ಗುತ್ತಿಗೆದಾರ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಣವನ್ನು ದುರುಪಯೋಗ ಮಾಡಿಕೊಂಡು ಕಳಪೆ ಕಾಮಗಾರಿ ನಡೆಸಿದ್ದಾರೆ. ರಸ್ತೆಯ ಪ್ಯಾಚಿಂಗ್, ಡಾಂಬರೀಕರಣ ಮಾಡದೆ ರಸ್ತೆಗೆ ಮಣ್ಣು ಹಾಕಿ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ರಸ್ತೆಯ ಕೊತ್ತೆಗಾಲ ಗ್ರಾಮ ಪಂಚಾಯತ್ ಸದಸ್ಯ ಮಹಾದೇವ ಮಾತನಾಡಿ, ಈ ರಸ್ತೆಗೆ ಡಾಂಬರೀಕರಣ ಮಾಡಿಲ್ಲ, ರಸ್ತೆಯ ಗುಂಡಿಗಳಿಗೆ ಪ್ಯಾಚಿಂಗ್ ಮಾಡದೆ ಬರೀ ಮಣ್ಣು ಹಾಕಿ ಬಿಟ್ಟಿದ್ದಾರೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿ ಅನ್ಯಾಯ ಮಾಡಿದ್ದಾರೆ. ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ವಿರುದ್ಧ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮದ ಸ್ಥಳೀಯ ಮುಖಂಡ ಪುಟ್ಟೇಗೌಡ ಮಾತನಾಡಿ, ಡ್ಯಾಂ ಬಿರ್ವಾಳ್ರಿಂದ ಹುಲ್ಲಹಳ್ಳಿ ರಸ್ತೆಗೆ ಸೇರುವ ರಸ್ತೆ ಇದಾಗಿದ್ದು, ಈ ಕಾಮಗಾರಿ ಎಸ್ಟಿಮೇಟ್ ಇರುವ ಪ್ರಕಾರ ಕೆಲಸ ಮಾಡಿಲ್ಲ, ಇವರ ಇಷ್ಟ ಬಂದಂಗೆ ಮಾಡಿಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದರು. ಕೊತ್ತೆಗಾಲ ಗ್ರಾಮ ಪಂಚಾಯತ್ ಸದಸ್ಯ ಚಲುವಪ್ಪ ಮಾತನಾಡಿ, ಇದು ಕಾಡಂಚಿನ ಭಾಗವಾಗಿದ್ದು ಇಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರವೇ ಕಷ್ಟಕರವಾಗಿದೆ. ಇಂತಹದ್ರಲ್ಲಿ ಇಲ್ಲಿನ ರಸ್ತೆ ಕಾಮಗಾರಿಯನ್ನು ಸರಿಯಾಗಿ ನಡೆಸದೆ ಕಳಪೆ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕೊತ್ತೆಗಾಲ ಗ್ರಾಮ ಪಂಚಾಯತ್ ಸದಸ್ಯರು ಮಹಾದೇವ, ಚಲುವಪ್ಪ, ಸುಂದರ್, ಗ್ರಾಮದ ಮುಖಂಡರು ರವಿ, ಪುಟ್ಟೇಗೌಡ, ಶಿವರಾಜು, ಬೀರನಾಯಕ, ಮಲ್ಲಿಕಾರ್ಜುನ, ಮಾದಯ್ಯ ಇನ್ನೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಇದನ್ನ ಕೊತ್ತೆಗಾಲ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ಶಾಂತಮಲ್ಲಪ್ಪನವರು ಈ ಟೆಂಡರ್ ಮುಖಾಂತರ ಈ ಪ್ಯಾಚ್ ವರ್ಕ್ನ ತಗೊಂಡಿದ್ದಾಳೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಗುಂಡಿಗಳನ್ನ ಮುಚ್ಚಿ ಅದಕ್ಕೆ ಡಾಂಬರೀಕರಣ ಮಾಡಬೇಕಾಯಿತು. ಆದರೆ ಆ ಕೆಲಸ ನಡೆದಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಅಲ್ಲೊಂದು ಸ್ವಲ್ಪ ಹಿಂದೆ ಒಂದು ಸ್ವಲ್ಪ ಮಣ್ಣಾಕವ್ರೆ, ಇಲ್ಲಿ ಯಾವ ಗುಂಡಿನೂ ಮುಚ್ಚಿಲ್ಲ, ಏನೂ ಮುಚ್ಚಿಲ್ಲ. ಈ ಥರ ಮಾಡಿ ಸರ್ಕಾರಕ್ಕೆ ಭಾಳ ದ್ರೋಹ ಮಾಡ್ತಾಯಿದೆ ಇವರು. ಕಾಡು ಪ್ರಾಣಿಗಳ ಅವಳಿಯಲ್ಲಿ ಜಾಸ್ತಿಯಾಗಿ ರೋಡ್ಲಿ ಯಾವ ರೀತಿ ತಿರುಗಾಡಬೇಕು ಅಂತ ಸಾರ್ವಜನಿಕರಿಗೆ ತಿಳಿತಾ ಇಲ್ಲ. ಆದ್ದರಿಂದ ಗುತ್ತಿಗೆದಾರರ ವಿರುದ್ಧ ಹಾಗೂ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇದ್ರ ಬಗ್ಗೆ ತನಿಖೆ ನಡೆಸಿ ಗುತ್ತಿಗೆದಾರರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೇವೆ. ಬೀರೋಲ್ ಟು ಹುಲ್ಲಳ್ಳಿ ರಸ್ತೆ ಪ್ಯಾಚ್ ಮಾಡಬೇಕು ಅಂತ, ಡಾಂಬರೀಕರಣ ಪ್ಯಾಚ್ ಮಾಡಬೇಕು ಅಂತ ಇವ್ರು ಮಾಡಿರೋದು ನೋಡಿದ್ರೆ ಕಳಪೆ ಆಗಿದೆ, ಮಣ್ಣು ಹಾಕಿದ್ದಾರೆ ಇಲ್ಲಿ. ಅದರಿಂದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇಬ್ಬರು ಶಾಮೀಲಾಗಿ ಹಣನ ದೋಚಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಗುತ್ತಿಗೆದಾರರಾದ್ರೆ 1ನೇ ದರ್ಜೆ ಗುತ್ತಿಗೆದಾರರಾದ್ರೆ ಶಾಂತಮಲ್ಲಪ್ಪನವ್ರು ಕೊತ್ತೆಗಾಲದವ್ರಿಗಾಗಿದೆ ಇದು. ಅದರಿಂದ ಇದು ಏನು ಮಾಡಬೇಕು, ಎಸ್ಟಿಮೇಟಲ್ಲಿ ಏನೇ ಎತ್ತ ಅನ್ನೋ ಅವನು ಅರಿವಿಲ್ಲದೆ ಒಂದು ಟ್ಯಾಕ್ಟ್ರೋ 2 ಟ್ಯಾಕ್ಟ್ರೋ ಇದು ಏನು 4,30,000 ಎಸ್ಟಿಮೇಟ್ ಆಗಿದೆಯೋ ಆ ಒಂದು ಕೆಲಸನ ಒಂದು 4ರಿಂದ 5 ಟ್ಯಾಕ್ಟ್ರು ಕೆಂಪು ಮಣ್ಣಿಟ್ಟು ಯಾವುದೇ ಥರದ ಒಂದು 10% ಮಣ್ಣಲ್ಲೂ ಸುಧಾ ಗುಂಡಿಗಳನ್ನ ಮುಚ್ಚಿಲ್ಲ. ಏನಿದೆ ಅದೇ ಯಥಾಸ್ಥಿತಿ. ಆದರೆ ಇಲ್ಲಿ 6 ಗಂಟೆ ಆಯಿತು ಅಂದ್ರೆ ಇದು ಎಡೆಯಾಲ್ಗೆ ಹೋಗೋ ಗೇಟ್ನ ಬಂದ್ ಮಾಡೋದ್ರಿಂದ 6 ಗಂಟೆ ಆದಮೇಲೆ 10 ಗಂಟೆ 12 ಗಂಟೆ ರಾತ್ರಿವರೆಗೂ ಹಳ್ಳಿ ಜನಕ್ಕೆ ಭಾಳ ಸ್ವಲ್ಪ ಹೆಚ್ಚು ಕಡಿಮೆ ಅದು ಹುಲ್ಲಳ್ಳಿ ತನಕ ಹೋಗೋವರೆಗೂ ಇದೇ ಕತೆ ಮಾಡಿ ಅವನ ಏನು ಗುತ್ತಿಗೆದಾರ ಏನಿದೆ ಲೈಸೆನ್ಸ್ ಅದು ರದ್ದು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಂತ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.